ವಸುಂಧರಾ ಕಲಾ ಕೇಂದ್ರದ ವಿನೂತನ ಆಟಿಡುಂಜಿ ದಿನ ಆಚರಣೆ. ವೈದ್ಯರತ್ನಂ ಆಯುರ್ವೇದ ಮೆಡಿಕಲ್ ಮತ್ತು ಕ್ಲಿನಿಕ್ ಮಂಜೇಶ್ವರ. ಕೇರಳದ ಪ್ರಸಿದ್ಧ ವೈದ್ಯರತ್ನಂ ಆಯುರ್ವೇದ ಔಷಧಿ ಸಂಸ್ಥೆಯ ಗುಣಮಟ್ಟದ ಔಷಧಿಗಳು ಈಗ ಕೈಗೆಟಕುವ ದರದಲ್ಲಿ. ವೈದ್ಯರ ಸೇವೆ ಸೋಮವಾರ, ಬುಧವಾರ ಮತ್ತು ಶನಿವಾರ ಬೆಳಗ್ಗೆ 10ರಿಂದ ಮಧ್ಯಾಹ್ನ 2ರವರೆಗೆ. ವೈದ್ಯರತ್ನಂ ಆಯುರ್ವೇದ ಮೆಡಿಕಲ್ ಮತ್ತು ಕ್ಲಿನಿಕ್ ಮಂಜೇಶ್ವರ. ಕರೆ ಮಾಡಿ 9447431005. ನಿಮ್ಮ ಆರೋಗ್ಯ ನಮ್ಮ ಜವಾಬ್ದಾರಿ. ಇಂದೇ ಭೇಟಿ ನೀಡಿ. ತುಳುನಾಡಿನ ಸಾಂಸ್ಕೃತಿಕ ವೈಭವವನ್ನು ಸಾರುವ ಆಟಿಡುಂಜಿ ದಿನವನ್ನು ವಸುಂಧರಾ ಕಲಾಕೇಂದ್ರ ಮಂಜೇಶ್ವರದ ಆಶ್ರಯದಲ್ಲಿ ತೀಯ ಸಮಾಜ ಮಂದಿರದಲ್ಲಿ ಭಾನುವಾರ ಸಂಭ್ರಮದಿಂದ ಆಚರಿಸಲಾಯಿತು. ಕಾರ್ಯಕ್ರಮದಲ್ಲಿ ಉದ್ಯಾವರ ಮಾಡದ ಅಣ್ಣದೈವದ ಪಾತ್ರಿ ಶ್ರೀ ರಾಜಬೆಲ್ಚಪ್ಪಾಡರ ದಿವ್ಯ ಉಪಸ್ಥಿತಿ ವಹಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಮುಖ್ಯ ಅತಿಥಿಗಳಾಗಿ ಉದ್ಯಾವರ ಮಾಡದ ನಾರಾಯಣ ಗುರಿಕಾರರು, ಶಾರದಾ ಕಲಾ ಆರ್ಟ್ಸ್ನ ಮಾಲಕರಾದ ಶ್ರೀ ಕೃಷ್ಣಾಜಿ ಮಂಜೇಶ್ವರ, ಮಿಸ್ಟರ್ ಕಾಸರಗೋಡು ರನ್ನರ್ ಅಪ್ ಹಾಗೂ ಸಮಾಜ ಸೇವಕರಾದ ಶ್ರೀ ನವೀನ್ ಮೊಂತೆರೋ, ಚಲನಚಿತ್ರ ನಟ ಹಾಗೂ ನಿರ್ದೇಶಕ, ರಂಗಭೂಮಿ ಕಲಾವಿದರು ಶ್ರೀ ಜೆಪಿ ತುಮಿನಾಡು, ಚಲನಚಿತ್ರ ಹಾಗೂ ರಂಗಭೂಮಿ ಕಲಾವಿದರು ನಿರ್ದೇಶಕರು ಶ್ರೀ ಪುಷ್ಪರಾಜ್ ಬೊಳ್ಳಾರ್ ಹಾಗೂ ಭಜನ ಗುರು ಶ್ರೀ ಅಶೋಕ್ ಕಳಸಬೈಲ್ ಮೂಡಬಿದ್ರೆ ಭಾಗವಹಿಸಿ ಶುಭ ಹಾರೈಸಿದರು. ಅತಿಥಿಗಳು ಮಾತನಾಡಿ, ಆಟಿಡುಂಜಿ ದಿನವು ತುಳುನಾಡಿನ ಸಂಪ್ರದಾಯ, ಸಂಸ್ಕೃತಿ ಮತ್ತು ಜನಪದ ಪರಂಪರೆಯನ್ನು ಮುಂದಿನ ಪೀಳಿಗೆಗೆ ಪರಿಚಯಿಸುವ ಮಹತ್ವದ ಆಚರಣೆಯಾಗಿದೆ ಎಂದು ಅಭಿಪ್ರಾಯಪಟ್ಟರು. ಇಂಚಿನಂಜಿ ಕಾರ್ಯಕ್ರಮ ಈ ಆಟಿಡೊಂಜಿ ಕೂಟ ಉದ್ಯಾವರದ ಮಣ್ಣಡಾಪಣವು ಮಸ್ತ್ ಖುಷಿಯಾಂಡು ಬಂದುಲೆ. ಅಂಚಿನ ಪೊರ್ತರು ನಿಖಲ ಸಂಪೂರ್ಣ ಸಹಕಾರದೊಟ್ಟಿಗೂ ಇನಿ ಅಪ್ಪೆನ ಕಲೆಗಳಂಚೆನೆ ಟಿವಿ ಮೊಬೈಲ್ ತೂಪುನಂಚಿನ ಪೊರ್ತುಕಾಲ ಮಾತೆರ್ಲೈನ್ ಪಣ್ಪೇರ ಅಂಡ ಸ್ವಾಭಾವಿಕನೆ ಅಂಡನೆ ಈ ಕಲಾ ಸೇವೆಗೆ ಒಂಜಿ ಅರ್ಧ ಗಂಟೆನ 3/4 ಗಂಟೆನ ದಾದನಾಕಲ್ನ ಅನುಮತಿ ಪ್ರಕಾರ ನಿಗಲ್ ಕಡಪುರದು ಕೊರ್ಪಾರ ಮಸ್ತ್ ಖುಷಿ ಆಂಡ್ ಅಂಚೆನೆ ಬಾಲಗೋಕುಲ ಅಂತ ಪಂಡದ ಅವಳವಳು ಸುರು ಅಂತಿದ್ದೀರಿ ಇಲ್ಲ ಜೋಕುಲೆ ಗೊಬ್ಬೆರೆ ಬಿಡುಪುಜಾರು ಅಂಚುನಂಜಿ ಬಾಲಗೋಕುಲಗಳ ಪ್ರೋತ್ಸಾಹ ಕೊಡ್ದು ನಮ್ಮ ಜೋಕುಲೆನ ಕಡಪುರ್ದು ಧರ್ಮನು ರಾಷ್ಟ್ರನು ಒರಿಪಾಗ ಅಂತ ಪನ್ನೊಂದು ಎಂಕ ಅವಕಾಶ ಮಂತುಕೊಂಡ ಸಂಘದ ಸಂಘಮಿತ್ರರಿಗೆ ಉಡಲುಂಡ ಸುಲ್ಮಿಸಂತ ಒಂದಿನ ರಡ್ಡು ಪಾತ್ರ ಉಂಟವೆ ಉದ್ಯಾವರದ ಮಾಡದ ಸನ್ನಿಧಾನ. ಕಾರ್ಯಕ್ರಮದಲ್ಲಿ ಸಾಂಸ್ಕೃತಿಕ ಪ್ರದರ್ಶನಗಳು, ಸಂಪ್ರದಾಯಬದ್ಧ ಆಚರಣೆಗಳು ಹಾಗೂ ವಿವಿಧ ಮನರಂಜನಾ ಕಾರ್ಯಕ್ರಮಗಳು ನಡೆದವು. ಸ್ಥಳೀಯರು, ಯುವಕರು ಹಾಗೂ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಮಹಿಳೆಯರು ತಮ್ಮ ಮನೆಗಳಲ್ಲಿ ತಯಾರಿಸಿದ ವಿವಿಧ ಸಾಂಪ್ರದಾಯಿಕ ಆಟಿ ಆಹಾರ ಪದಾರ್ಥಗಳನ್ನು ಪ್ರದರ್ಶಿಸಿ ಪರಸ್ಪರ ಹಂಚಿಕೊಂಡು ಸವಿದರು. ಈ ವಿಶಿಷ್ಟ ಆಚರಣೆಯು ತುಳುನಾಡಿನ ಆಹಾರ ಸಂಸ್ಕೃತಿ, ಪರಸ್ಪರ ಪ್ರೀತಿ ಹಾಗೂ ಸಾಮರಸ್ಯದ ಮೌಲ್ಯಗಳನ್ನು ಪ್ರತಿಬಿಂಬಿಸಿತು. ಒಟ್ಟಾರೆಯಾಗಿ ವಸುಂಧರಾ ಕಲಾಕೇಂದ್ರದ ಆಯೋಜನೆಯಲ್ಲಿ ನಡೆದ ಆಟಿಡುಂಜಿ ದಿನದ ಆಚರಣೆ ತುಳುನಾಡಿನ ಸಾಂಸ್ಕೃತಿಕ ಶ್ರೀಮಂತಿಕೆಯನ್ನು ಅನಾವರಣಗೊಳಿಸುವ ಮೂಲಕ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಯಿತು.